ಸೊನ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವರ್ಷಾಚರಣೆಯಲ್ಲಿ ಕೊಡು 75 ಜಿಲ್ಲೆಯಲ್ಲಿ 75 ಡಿಜಿಟಲ್ ಬ್ಯಾಂಕ್ ಶಾಖೆಲಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಐತರ ವಿಡಿಯೋ ಕಾನ್ಫರೆನ್ಸ್ ಲೋಕಾರ್ಪಣೆ ಮಾಡ್ತಿದ್ದಾರೆ. ಒಂದೆಡೆ ಕರ್ನಾಟಕ ಬ್ಯಾಂಕ್ ರಡ್ಡ್ ಘಟಕಗಳು ಕುಡ್ಲದ ಕೊಂಚಾಡಿ ಬೊಕ್ಕ ಮೈಸೂರು ಉದೀಪನಾತಡು. ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವರ್ಷಾಚರಣೆಯಲ್ಲಿ ಕೊಡು 75 ಜಿಲ್ಲೆಯಲ್ಲಿ 75 ಡಿಜಿಟಲ್ ಬ್ಯಾಂಕ್ ಶಾಖೆಲು ಉದೀಪನ ಒಂದುಂಡು. ಐತಂಚ ಕುಡ್ಲ ಈಯಾಡಿದ ಕೊಂಚಾಡಿಡ್ ಕರ್ನಾಟಕ ಬ್ಯಾಂಕ್ ಡಿಜಿಟಲ್ ಬ್ಯಾಂಕ್ ಘಟಕ ಉದೀಪನಾಂಡು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಲೋಕಾರ್ಪಣೆ ಮಾಡ್ತಾರೆ. ಈ ಪೊರ್ತುಡು ಪ್ರಧಾನಿಯರ್ನ ಒಟ್ಟಿಗೂ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಬೊಕ್ಕ ಅಧಿಕಾರಿಗಳು ಒಟ್ಟಿಗಿತ್ತೇರು. ಪ್ರಧಾನಿಯರ್ ಪಾತೆರ್ದು 75 ಡಿಜಿಟಲ್ ಬ್ಯಾಂಕ್ ಶಾಖೆ ಸುರುಮಲ್ಪಿನ ಬಗೆಟ್ ಅಭಿಪ್ರಾಯಗಳನ್ನು ದುಂಬುದಿ. ಕೊಂಚಾಡಿ ಘಟಕದ ಕಾರ್ಯಕ್ರಮ ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ಮಹಾಬಲೇಶ್ವರ ಎಂಎಸ್ ಇದಕ್ಕೊಂದು ಪಾತಿರ್ದು ದೇಶದ ಸ್ವಾತಂತ್ರ್ಯದ ಅಮೃತ ಮಲ್ಲ ಉಚ್ಚಯದ ಪುರ್ತುಡು ಕರ್ನಾಟಕ ಬ್ಯಾಂಕ್ ರಡ್ಡ್ ಡಿಜಿಟಲ್ ಘಟಕ ಕುಡ್ಲಡ ಬೊಕ್ಕ ಮೈಸೂರು ಪ್ರಧಾನಿ ಎರಡು ಉದೀಪನಾತಂಡು ದಿನತ್ತ 24 ಗಂಟೆಲ ಜನಕ್ಲೆಗೆ ಸೇವೆ ಒದಗಂಡು. ಬರ್ಪುನ ವರ್ಷ ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವ ಆಚರಣೆ ಮಲ್ಪಡು. ಕರ್ನಾಟಕ ಬ್ಯಾಂಕ್ ಈ ದುಂಬೆ 93% ಬ್ಯಾಂಕ್ ವ್ಯವಹಾರನು ಡಿಜಿಟಲ್ ಗಿರಾಕಿಲೆಗೆ ಕೊರೊಂದುಂಡು. ನನದ ಹಂತುಡು ನನರಾತ್ ಡಿಜಿಟಲ್ ಬ್ಯಾಂಕ್ ಘಟಕ ಶುರು ಮಲ್ಪೊಂದು ಪಂಡಿರು. ಪ್ರಧಾನಮಂತ್ರಿಯರ್ನ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮ ತೂದು ಎಡ್ಡೆಪ್ ಬಯಕದು ಡಿಜಿಟಲ್ ಇಂಡಿಯಾ ಪ್ರಧಾನಿಯರ್ನ ಮಹತ್ವದ ಕನತ ಯೋಜನೆ ದೇಶದ 75 ಡಿಜಿಟಲ್ ಬ್ಯಾಂಕ್ ಘಟಕಲೆಡು ಕರ್ನಾಟಕದ 4 ಉಂಡು. ಅವೆಡ್ ಕರ್ನಾಟಕ ಬ್ಯಾಂಕ್ ರಡ್ಡು ಶಾಖೆಯನ್ನು ಶುರು ಮಲ್ತನೇಕೆ ಮೆಚ್ಚುಗೆ ಸಂದಾವೆಂದು ಪಂಡಿರು. ನಮಗೆ ಮಂಗಳೂರಿನವರಿಗೆ ಹಾಗೂ ಕರ್ನಾಟಕ ಬ್ಯಾಂಕ್ಗೆ ಒಂದು ವಿಶೇಷ ಸೌಭಾಗ್ಯ ಏನಂದರೆ ಭಾರತದಾದ್ಯಂತ ಪ್ರಧಾನಮಂತ್ರಿಗಳು ಆರಂಭ ಮಾಡಿದ ಈ 75 ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ಸ್ಗಳಲ್ಲಿ 2 DBU ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ಸನ್ನು ಕರ್ನಾಟಕ ಬ್ಯಾಂಕ್ನಿಂದ ನಾವು ಆರಂಭ ಮಾಡಿದ್ದೇವೆ. ಅದರಲ್ಲಿ ಒಂದು ಇವತ್ತು ನೀವೆಲ್ಲ ಭಾಗವಹಿಸಿದಂತಹ ಈ ಮಂಗಳೂರಿನ ಯಯ್ಯಾಡಿಯ ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ಸು ಮತ್ತು ಇನ್ನೊಂದು ಮೈಸೂರಿನಲ್ಲಿ ನೀವು ಪ್ರಧಾನಮಂತ್ರಿಗಳು ಹಾಗೂ ಫೈನಾನ್ಸ್ ಮಿನಿಸ್ಟರ್ ಹಾಗೂ ರಿಸರ್ವ್ ಬ್ಯಾಂಕಿನ ಗವರ್ನರ್ ಮಾತಾಡುವಾಗ ನೀವೆಲ್ಲ ಗಮನಿಸಿದ್ದೀರಿ. ಇದು ಪೇಪರ್ಲೆಸ್ ಬ್ಯಾಂಕಿಂಗ್ ಯೂನಿಟ್ ಮತ್ತು ದಿನದ 24 ಗಂಟೆಯೂ ಸಹ ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಸೌಲಭ್ಯಗಳು ಸಿಗ್ತಕ್ಕಂತಹ ಒಂದು ವಿಶೇಷವಾದಂಥ ಸೌಲಭ್ಯ. ಡಿಜಿಟಲ್ ಬ್ಯಾಂಕಿಂಗ್ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಏನು ನಡೀತಾ ಉಂಟು ಅದಕ್ಕೆ ವಿಶೇಷವಾದ ಒಂದು ಮಹತ್ವವನ್ನು ನಾವು ಕೊಟ್ಟಿದ್ದೇವೆ. ಹಾಗಾಗಿ ಇವತ್ತು ಭಾರತದಾದ್ಯಂತ ಕರ್ನಾಟಕ ಬ್ಯಾಂಕ್ನಲ್ಲಿ ದೈನಂದಿನ ವ್ಯವಹಾರ ಏನು ನಡೀತಾ ಉಂಟು ಅದರ 93% ಡಿಜಿಟಲ್ ಚಾನಲ್ನಲ್ಲಿ ನಡೀತಾ ಉಂಟು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಕರ್ನಾಟಕ ಬ್ಯಾಂಕ್ದ ಹಿರಿಯ ಅಧಿಕಾರಿಗಳು ಈ ಪೊರ್ತರು ಪಾಲ್ಗೊಂಡು ಭಾರೀ ರಭಸಡು ಬತ್ತಿನ ಬಸ್ ಒಂಜಿ 2 ಚಕ್ರದ ಗಾಡಿಗೆ ಇಡ್ತದೆ ಆಣೂರಿ ಜೀವ ಕಳುವನ್ನ ಬೇಜಾರದ ಸಂಗತಿ ಸೋಮವಾರ ಕುಳ್ಳದ ಲಾಲ್ಬಾಗ್ ಕೈತಲ್ ನಡೆತದೆ. ಆಣನ ಪಡೀಲ್ ಕಣ್ಣೂರದ 16 ವರ್ಷ ಪ್ರಾಯದ ರಕ್ಷಣ್ ಪಂಡದ ಗುರುತು ಮಲ್ತದೆ ಜೋರದ ಪಿಟ್ಟೈನ ನಾರಾಯಣ ಪಂಪನಾರಿನ ಆಸ್ಪತ್ರೆಗೆ ಸೇರ್ಸಾದೇರು. ಭಾರೀ ರಭಸಡು ಬತ್ತಿನ ಬಸ್ ಒಂಜಿ 2 ಚಕ್ರದ ಗಾಡಿಗೆ ಇಡ್ತದೆ ಆಣೂರಿ ಜೀವ ಕಳುವನ್ನ ಬೇಜಾರದ ಸಂಗತಿ ಸೋಮವಾರ ಕುಳ್ಳದ ಲಾಲ್ಬಾಗ್ ಕೈತಲ್ ನಡೆತದೆ. ಆಣನ ಪಡೀಲ್ ಕಣ್ಣೂರದ 16 ವರ್ಷ ಪ್ರಾಯದ ರಕ್ಷಣ್ ಪಂಡದ ಗುರುತು ಮಲ್ತದೆ. ನಾರಾಯಣ ಪನ್ಪನಾರು ಸಂಬಂಧದ ರಕ್ಷಣ್ ಪನ್ಪನ ಆಣನ್ ಗಾಡಿದ ಪಿರವು ಕುಲ್ಲದು ಕೊಟ್ಟಾರ ಕಡೆಡ್ದು ಕುಡ್ಲ ಪೇಂಟದಂಚು ಬರೊಂದುಪ್ಪನಾಗ ಈ ಅವಘಡ ನಡೆತದೆ. ಒವ್ವ ಕಾರಣೋಡು ಆರು ಕೊಟ್ಟಾರಗೂ ಪೋದು ವಾಪಸ್ ಬರೊಂದಿತ್ತೇರು. ಕುಡ್ಲ ಕಿನ್ನಿಗೋಳಿ ಕಟೀಲು ಸಂಚಾರದ ಖಾಸಗಿ ಬಸ್ ಬೇತೊಂಜಿ ಬಸ್ನ ಪಿರಪಾಡ್ನಾರ ಬಸ್ಸುಡು ಬತ್ತದು ಅನ್ನ 2 ಚಕ್ರದ ಗಾಡಿಗೆ ಇಡ್ತದೆ. 16 ವರ್ಷ ಆಣ್ ರಕ್ಷಣೆ ಜಾಗಿಡಿ ತೀರ್ದಿ ಜೋದ ಪೆಟ್ಟೈನ ಗಾಡಿ ಬಿಡೊಂದಿತ್ತಿನ ನಾರಾಯಣ ಪನ್ಪನಾರಿನ ಆಸ್ಪತ್ರೆಗೆ ಸೇರ್ಸಾದನು. ವಿಷಯ ತಿಳಿದು ಜಾಗಿಗೆ ಬತ್ತಿನ ಸಂಚಾರಿ ಪೊಲೀಸರು ಪುಣದೆಪ್ಪಾದು ಗಾಡಿಲಿನ ಸಂಚಾರವು ಇಡೆ ಮಲ್ತು ಕೊರಿಯರು. ಸಂಚಾರಿ ಪಡ್ಡೆ ಸ್ಟೇಷನ್ ಕೇಸ್ ಪಾಡ್ದಂಡು. ವಿಶ್ವ ಹೃದಯ ದಿನಾಚರಣೆಯಲ್ಲಿ ಕುಡ್ಲದ ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ನೀರಿಟ್ಟು ಕುಡ್ಲ ರನ್ ಮ್ಯಾರಥಾನ್ ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರ ನಡೆತಂಡು. ಮ್ಯಾರಥಾನ್ ಪಂತ ಒಟ್ಟು 4 ವಿಭಾಗಗಳು ನಡೆದಿದ್ದು ಸಚಿನ್ ರನ್ನರ್ ಅಪ್ ಬೊಕ್ಕ ಪೊಂಜರಿನ ಎಗಿಡೆ ಜಸ್ಮಿತಾ ಕೊಡೆಂಕೆರಿ ರನ್ನರ್ ಅಪ್ ಗೆದ್ದರು. ವಿಶ್ವ ಹೃದಯ ದಿನಾಚರಣೆಯಲ್ಲಿ ಕುಡ್ಲದ ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ನಿಲೆಟ್ ಕುಡ್ಲ ರನ್ ಮ್ಯಾರಥಾನ್ ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರ ನಡೆತಂಡು. ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಪುರುಷೋತ್ತಮ್, ಡಾಕ್ಟರ್ ಮಂಜುನಾಥ್ ಬಿವಿ, ಸರ್ಜನ್ ಡಾಕ್ಟರ್ ಜಯಶಂಕರ್ ಮಾರ್ಲಾ ಒಟ್ಟುಗೆತ್ತದು ಕುಡ್ಲ ರನ್ ಮ್ಯಾರಥಾನ್ಗೆ ಚಾಲನೆ ಕೊರಿಯರು. ಮ್ಯಾರಥಾನ್ ಪಂತ ಒಟ್ಟು 4 ವಿಭಾಗಗಳು ನಡೆದಿದ್ದು ಸಚಿನ್ ರನ್ನರ್ ಅಪ್ ಬೊಕ್ಕ ಪೊಂಜಲಿನ ಎಗ್ಗೆಡೆ ಜಸ್ಮಿತಾ ಕೊಡಂಕೆರಿ ರನ್ನರ್ ಅಪ್ ಅದು ಗೆಂದಿರು.
41 ವರ್ಷದೊಲೈದ ಎಗ್ಗೆಡು ಲಾರಾ ಫ್ರಾನ್ಸಿಸ್ ಬೊಕ್ಕ ಲಕ್ಷ್ಮಣ 18 ವರ್ಷದೊಲೈದ ಎಗ್ಗೆಡು ವಿವೇಕಾನಂದ ಬೊಕ್ಕ ಮಲ್ಲಪ್ಪ 45 ಅಜ್ಪ ವರ್ಷದ ಎಗ್ಗೆಡು ಶ್ರೀಕಾಂತ ರಾಜ ಬೊಕ್ಕ ರಜ್ಬೀರ್ ಸಿಂಗ್ ಅಜ್ಪ ವರ್ಷ ಮಿತ್ತದ ಎಗ್ಗೆಡು ಮಾಧವ ಬೊಕ್ಕ ಕೇಶವ ಎಜೆ ಆಸ್ಪತ್ರೆ ಕಲ್ಪನಾಕ್ಲಿನ ಎಗ್ಗೆಡು ಸುಮಿನ್ ಬೊಕ್ಕ ಜಯಂತ್ ಇನಾಮ್ ಗೆಂದಿರು ಮಂಗಳೂರು ರನ್ನರ್ಸ್ ಕ್ಲಬ್ ದ ಅಭಿಲಾಷ್ ಡೊಮಿನಿಕ್ ಅಮಿತಾ ಡಿಸೋಜ ಎಜೆ ಆಸ್ಪತ್ರೆ ಆಡಳಿತ ಮಂಡಳಿ ಬಿರಿದ ಪ್ರಿಮ್ ರೋಸ್ ವಿಷ್ಣು ಕಾರ್ಯಕ್ರಮಟು ಪಾಲ್ಗೊಂಡಿರು. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇವತ್ತು ವರ್ಲ್ಡ್ ಹಾರ್ಟ್ ಡೇಯ ಪ್ರಯುಕ್ತ ಒಂದು ಕುಡ್ಲ ರನ್ ಅಂತ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡಿದ್ದೇವೆ ನಾವು. ಅದೇನು ಅಂತ ಹೇಳಿದ್ರೆ ನಮ್ಮ ಹಾರ್ಟಿನ ಹೆಲ್ತ್ ಹೇಗಿದೆ, ದಿನಾಲೂ ಎಲ್ಲರೂ ಒಂದು ಅರ್ಧ ಗಂಟೆಯಷ್ಟು ವ್ಯಾಯಾಮ ಮಾಡಬೇಕು ಅಥವಾ 1 ಗಂಟೆಯಷ್ಟು ವಾಕ್ ಮಾಡಬೇಕು. ಅದನ್ನು ನಾವು ಒಂದು ಪ್ರಮೋಟ್ ಮಾಡಲಿಕ್ಕೋಸ್ಕರ ಈ ಒಂದು ಕುಡ್ಲ ರನ್ ಅಂತ ಆಯೋಜಿಸಿದ್ದೇವೆ. ಶಾಂತಿದ ಪ್ರತಿಭಟನೆಗೆ ಎಂಕಣ ಬಿರಿಸಾಯ ಉಂಡು ಆಂಡ ಕಾನೂನು ಕಾಯ್ದೆತೊಂದು ಪ್ರತಿಭಟನೆ ನಡಪಾಂಡ ಸರ್ಕಾರ ಐತವೇ ಆಯ್ನ ಕ್ರಮ ದೆತನೊಡಾಪುನುಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರು. ಎನ್ಐಟಿಕೆ ಟೋಲ್ಗೇಟ್ ದೆಪ್ಪಾಯರಗಾದು ಪೊರಂಬಾಟ ನಡೆದೊಂದಿಪ್ಪನ ಬಗೆಟ್ ಆರು ಅಭಿಪ್ರಾಯ ತಿರಿಪಾದೇರು. ಸುರತ್ಕಲ್ ಎನ್ಐಟಿಕೆ ಟೋಲ್ಗೇಟ್ಗೆ ಪೊಗ್ಗುನ ವಿಚಾರಗೂ ಸಂಬಂಧಪಟ್ಟದು ಕುಡ್ಲಡ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಅಭಿಪ್ರಾಯ ತೆರಿಪಾದು ಶಾಂತಿದ ಪ್ರತಿಭಟನೆಗೆ ಎಂಕಣ ಬೆರಿಸಾಯ ಉಂಡು ಆಂಡ ಕಾನೂನು ಕೈಗೆದೆತೊಂದು ಪ್ರತಿಭಟನೆ ನಡಪಾಂಡ ಸರ್ಕಾರ ಐತವೇ ಆಯ್ನ ಕ್ರಮ ದೆತನೊಡಾಪುನುಂದು ಪಂಡಿರು. ನೋಟಿಸ್ ಕೋರ್ನ ವಿಚಾರ ಎಂಕ್ ಗೊತ್ತಿಜ್ಜಿ ಈ ಬಗೆಟ್ ತಾನು ಕಮಿಷನರ್ ಪಾತಿರ್ತೆ ಪೊರಂಬಾಟ ಸರಿ ಶಾಂತಿ ನಡಪವನ ಪೊರಂಬಾಟಗೂ ಎಂಕಲ ವಿರೋಧ ಇಜ್ಜಿ ತಾನು ಪೊರಂಬಾಟದ ಕ್ರೀಡ ಪಾತಿರಂಡ ರಾಜಕೀಯ ಬರ್ಪುಂಡು ಅಂಚಾದ ಸಂಬಂಧಪಟ್ಟನ ಅಧಿಕಾರಲೆಡ ಪಾತಿರ್ದು ಕಾಲ ಅವಕಾಶ ಕೊರ್ಪುನಂಚ ಭಿನ್ನಾಯಿತು ನೆರೆತೆರಿಪಾದೆ ಟೋಲ್ಗೇಟ್ ದೆಪ್ಪಾರೆ 20 ದಿನ ಅವಕಾಶ ಟೋಲ್ ದಕ್ಲು ಕೇಂದಿರು ಅವೇಕ ಅವಕಾಶ ಕೊರ್ಕ ಐದು ಬೊಕ್ಕಲ ಕ್ರಮದೆ ತೊಂಜಿನ ದಾನೆ ಮಲ್ಪೊಡೊಂದು ತೀರ್ಮಾನ ಮಲ್ಪುಗ ಪೊರಂಬಾಟ ಮಲ್ಪೆರೆ ಬಲ್ಲಿಂದ ಪನ್ಪನ ಹಕ್ಕು ತನ್ಕಿಜ್ಜಿ ಟೋಲ್ಗೇಟ್ ಎಂಕ್ಲು ದೆಪ್ಪು ಅನೆ ಎಂದು ಪನಿಯರೆ ತಾನು ತಯಾರುಳ್ಳೆ ಎಂದು ನಳಿನ್ ಕುಮಾರ್ ಕಟೀಲ್ ಪಂಡೀರು. ಟೋಲ್ಗೇಟ್ ತೆಗಿಬೇಕು ಅಂತ ಹೇಳಿದ್ರಲ್ಲಿ ನಾವೆಲ್ಲರೂ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಟೋಲ್ಗೇಟ್ ತೆಗಿಬೇಕು ಅಂತ ನಾವಿದ್ದೇವೆ. ಒಬ್ಬ ಲೋಕಸಭಾ ಸದಸ್ಯನಾಗಿ ನಾನು ತೆಗಿಬೇಕು ಅಂತ ಹೇಳ್ತಿದ್ದೇನೆ. ಅದಕ್ಕೋಸ್ಕರ ಹೋರಾಟಗಾರರಿಗೆ ವಿನಂತಿ ಮಾಡಲಿಕ್ಕೆ ಅಧಿಕಾರಿಗಳನ್ನು ಬಿಟ್ಟಿದೆ. ಅಧಿಕಾರಿಗಳು ವಿನಂತಿ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬಂದ್ದಾರೆ, RO ಬಂದ್ದಾರೆ ಬೆಂಗಳೂರಿಂದ, ಹೇಳಿದ್ದಾರೆ, ಅವರೆಲ್ಲ ಮಾತು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೇನೆ, ನೀವು ಒಂದು ಸ್ವಲ್ಪ 20 ದಿವಸ ಕಾಯಿರಿ, ತಪ್ಪಿದೆ, ಇಷ್ಟು ಕಾದಿದ್ದೀರಿ, ಇನ್ನೊಂದು 20 ದಿವಸ ಕಾಯೋಣ. ಹಾಗಾದರೆ ಮತ್ತೆ ನಾನು ಹೇಳಿದ್ದೇನೆ, ನಾನೇ ಕಾನೂನಾತ್ಮಕವಾಗಿ ತಗೊಂಡು ನಾನೇ ನ್ಯಾಯಾಲಯಕ್ಕೆ ಹೋಗ್ತೇನೆ ಅಂತ ಹೇಳಿದ್ದೇನೆ. ಇವನು ಮಂತ್ರಿಗಳಿಗೆ ಹೇಳಿದ್ದೇನೆ, ನಾನು ಹೇಳ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಕೇಂದ್ರದಿಂದ ಬ್ಯಾಂಕರ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಬ್ಯಾಂಕರ್ಸ್ ಬಂದ್ದಾರೆ, ಯಾಕಂದರೆ ಫೈನಾನ್ಸ್ ಮಾಡಿದ ಬ್ಯಾಂಕ್ಗಳಿದ್ದಾವೆ, ಇದೆಲ್ಲ ಸಮಸ್ಯೆ ಇದೆ. ಅವರು ಬಂದ್ದಾರೆ, ಅವರು ಇವತ್ತು ಸರ್ವೆ ಮಾಡಿಕೊಂಡು ಒಂದು ಒಪ್ಪಂದಕ್ಕೆ ಬರ್ತಾರೆ. ಇನ್ನೊಂದು 2-3 ದಿವಸದಲ್ಲಿ ಪ್ರಕ್ರಿಯೆಗಳು ಮುಗೀತದೆ. ಹಾಗಾಗಿ ನಾನು ವಿನಂತಿ ಮಾಡಿದ್ದೇನೆ, ನೀವು ಮಾಡಬೇಡಿ ಹೋರಾಟ. ಅದರ ಮಧ್ಯೆ ಅದರಲ್ಲಿ ರಾಜಕೀಯ ಸ್ವಲ್ಪ ಬೆರೆಸ್ಕೊಂಡಿದ್ದಾವೆ. ಖಾಲಿ ಹೋರಾಟಗಾರರಾದರೂ ಸಮಸ್ಯೆ ಇಲ್ಲ, ಬೇರೆ ರಾಜಕೀಯ ಕಾರಣಕ್ಕೋಸ್ಕರ ಅವರು ಪ್ರಶ್ನೆ ಕೇಳಿದರೆ ನಮ್ಮ ಹತ್ರ ಪ್ರಶ್ನೆಗಳಿದೆ. ಯಾಕೆ ಕೇಳಿದ್ರೆ 2000 ಇದು ನಮ್ಮ ಸರ್ಕಾರ ಬಂದ ಮೇಲೆ ಆ ಗೇಟ್ ಹಾಕಿರುವಂಥದ್ದಲ್ಲ. ನನಗೆ ಹೋರಾಟಗಾರರಿಗೆ ಪ್ರಶ್ನೆ ಇಲ್ಲ, ರಾಜಕೀಯ ಮಾತನಾಡುವವರಿಗೆ ನನ್ನ ಪ್ರಶ್ನೆ. ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆಗ 2013ರಲ್ಲಿ ಟೋಲ್ ಗೇಟ್ ಹಾಕಿರುವಂಥ ಸಂದರ್ಭದಲ್ಲಿ UPA ಸರ್ಕಾರ ಇತ್ತು. ಆಗ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಆಸ್ಕರ್ ಫರ್ನಾಂಡಿಸ್ ಅವರು ಅದರ ಸಚಿವರಾಗಿದ್ದರು. ಯಾಕಾಗ ನೀವು ಒತ್ತಡ ಹಾಕಲಿಲ್ಲ? ಅವ್ರ ಹತ್ರ ಒತ್ತಡ ಹಾಕಬೇಕಿತ್ತಲ್ಲ, ಹಾಕಬೇಡಿ ಇಲ್ಲಿ ಅಂತ ಹೇಳುವಂಥ ಆಗಲೇ ಒತ್ತಡ ಹಾಕಬೇಕಿತ್ತು. ಬಿಡಿ, ಈಗ ಆಗಿದೆ, ಅದನ್ನು ನಾನು ರಾಜಕೀಯ ಭರಿಸಲಿಕ್ಕೆ ತಯಾರಿಲ್ಲ. ನಮ್ಮ ಕೆಲಸ ಇದೆ, ತೆಗೆಯುವಂಥದ್ದು ನಮ್ಮ ಹಕ್ಕಿದೆ, ನಾವು ತೆಗೆದುಕೊಳ್ತೀವಿ. ಟೋಲ್ಗೇಟ್ ದೆಪ್ಪರೆ ಸಾರ್ವಜನಿಕ ಹೋರಾಟ ಸಮಿತಿ ದುಂಬಾಯಿನ ಬೆರಿಕೆ ಲಕ್ಕೊನ್ನ ಅಧಿಕಾರಿಗಳು ಸಂಸದರ ಪಾತ್ರ ಪಂಡದು ನನ್ನ ಲಾತು ದಿನಕ್ಕೆ ನಾವು ನಾಚಿಗಿದ ವಿಷಯ ಅಂದು ದುಂಬದ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಸುದ್ದಿಕೂಟುಡು ಏವ್ರ ತೋಜಾದೇರು. ವಿಧಾನ ಪರಿಷತ್ದ ದುಂಬುದ ಸದಸ್ಯರು ಐವನ್ ಡಿಸೋಜಾ ಕುಳ್ಳಾಡು ಸುದ್ದಿಗಾರರ ಪಾತಿರ್ದು ಎನ್ಐಟಿಕೆ ಟೋಲ್ಗೇಟ್ ದೆಪ್ಪರೆ ಸಾರ್ವಜನಿಕ ಹೋರಾಟ ಸಮಿತಿ ದುಂಬಾಯಿನ ಬೆರಿಕೆ ಲಕ್ಕೊನ್ನ ಅಧಿಕಾರಿಗಳು ಸಂಸದರು ಪಾತ್ರ ಪಂಡದು ನನ್ನ ಲಾತು ದಿನಕ್ಕೆ ನಾವು ನಾಚಿಗಿದ ವಿಷಯ ಅಂದು ಏವ್ರ ತೋಜಾಯರು. ಎನ್ಐಟಿಕೆ ಕೈ ತಲುಪುನ ಟೋಲ್ಗೇಟ್ ಅನಧಿಕೃತ ಅಂದು ಕೇಂದ್ರದ ಆಡಳಿತ ವ್ಯವಸ್ಥೆನೇ ಪಂತಡು.
ಜನಪರ ಹೋರಾಟ ಸಮಿತಿ ಕರಿನ ಆಜಿ ವರ್ಷಲು ಹಿಡಿದು ಒಂದೇನು ದೆಪ್ಪಯರೆ ಬುಡಂದೆ ಪ್ರಯತ್ನ ಮಲ್ತೊಂದುಂಡು. ಟೋಲ್ಗೇಟ್ನ ಒವೇ ಕಾರಣಗಳ ದುಂಬರಿ ಪೆರೆ ಬಲ್ಲಿಂದ ಕರಾವಳಿ ಹಿಡಿದು ಡಿಲ್ಲಿ ಮುಟ್ಟ ಟೋಲ್ಗೇಟ್ ಪೊರಂಬಾಟ ನಡತದಂಡು. ಆಂಡ ಸರ್ಕಾರಿ ಅಧಿಕಾರಿಗಳು ಭರವಸೆ ಕೂರ್ನ ಅತ್ತಂದೆ ನನಲ ಅವೇನ್ ದೆಪ್ಪದು ಜಿರು. ಟೋಲ್ಗೇಟ್ ಅಕ್ರಮ ಅಂದು ರಾಜಮಾರ್ಗ ಮಂತ್ರಿ ಗಡ್ಕರಿ ಪಂತಿರು. ಇತೆ ಪೊರಂಬಾಟ ಗಟ್ಟಿ ಆಪುನೆಂತುದು ಜನಪ್ರತಿನಿಧಿಗಳು ಪೊಲೀಸರಿನ ದುಂಬುದಿದ್ದು ಪೊರಂಬಾಟದಕ್ಕಿನ ಇಲ್ಲಡೆ ರಾತ್ರಿ ಕಳಪುಡ್ದು ಪೋಡಿಪವನ ತಂತ್ರ ಮಲ್ತದಿರು. ಇಲ್ಲಡೆ ಇತ್ತಿನ ಪರಬೇರು ಪುಂಜಿನ ಲಕ್ಕದ ಪೋಡಿಪವನ ತಂತ್ರ ತಾನು ಇಡೆಮುಟ್ಟ ತೂತುಜಿ ಮಾನವ ಹಕ್ಕಲಿನ ಆಯೋಗ ಒಂದಕ್ಕೆ ಸ್ವಂತ ಉಮೇದುಡು ಕೇಸ್ ಪಾಡುಡು ಇಜ್ಜಿನ ಕಾಂಗ್ರೆಸ್ ಪಕ್ಷ ಬುಡಂದೆ ಪೊರಂಬಾಟ ಮಲ್ಪುಣೊಂದು ಐವಂಡಿ ಸೋಜ ಪಂಡೆರು. ಪೊರಂಬಾಟಗಾರ್ದಿ ಪ್ರತಿಭಾ ಕುಳಾಯರ್ನ ಇಲ್ಲಡೆ ಪೊಗ್ಗುನ ಪೊಲೀಸರಿನ ಅಧಿಕಾರಿನ ರಾಜ್ಯ ಸರ್ಕಾರ ತುರ್ತು ಅಮಾನತ ಮಲ್ಪೊಡೊಂದು ಆರು ಒತ್ತಾಯ ಮಲ್ತೇರು. ಬಿಜೆಪಿಯ ವಿರುದ್ಧ ಪ್ರತಿಭಟನೆ ಮಾಡಿದರೆ ರಾಜ್ಯದ ನಾಯಕರಿಗೆ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಅನ್ನ ಅಧಿಕಾರಿಗಳನ್ನ ಕಳಿಸಿ ಬೆದರಿಸ್ತೀರಿ. ಸಮಾಜಕ್ಕೆ ಸಂಬಂಧಪಟ್ಟಂತ ಸಾರ್ವಜನಿಕರು ಹೋರಾಟ ಮಾಡಿದ್ರೆ ಅವರಿಗೆ 107 ನೋಟಿಸ್ ಕೊಟ್ಟು ರಾತ್ರಿ 12 ಗಂಟೆ 11 ಗಂಟೆಗೆ ಪೊಲೀಸ್ ಫೋರ್ಸ್ ಅನ್ನ ಮನೆ ಕಳಿಸಿ ಅವರ ಬಾಗಿಲನ್ನು ತಟ್ಟಿ ಅವರನ್ನ ಬೆದರಿಸುವಂತ ಕಾರ್ಯಕ್ರಮ ಮಾಡ್ತೀವಿ. ರಾಜಕೀಯವಾಗಿ ಬಿಜೆಪಿ ಎದುರಿಸಿದ್ರೆ ಐಟಿ ಇನ್ಕಮ್ ಟ್ಯಾಕ್ಸ್ ರೇಟ್, ಸಾರ್ವಜನಿಕರು ಸಾಮಾಜಿಕವಾಗಿರ್ತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಹೋರಾಟ ಮಾಡಿದ್ರೆ ಅವರಿಗೆ ಪೊಲೀಸ್ ಫೋರ್ಸ್ ಮುಖಾಂತರ ಪ್ರತಿಭಟನೆ. ಇದು ರಾಜ್ಯ ಸರ್ಕಾರದ ನೀತಿನ? ಎಲ್ಲಿದೆ ಕೇಂದ್ರ ಸರ್ಕಾರ? ಎಲ್ಲಿದ್ದಾರೆ ನರೇಂದ್ರ ಮೋದಿ ಅವರು? ಎಲ್ಲಿದ್ದಾರೆ ನಿತಿನ್ ಗಡ್ಕರಿ ಅವರು? ಸತತವಾಗಿ ಜನರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಬಡವರ ಮೇಲೆ ದಬ್ಬಾಳಿಕೆ, ಹೋರಾಟಗಾರರ ಮೇಲೆ ದಬ್ಬಾಳಿಕೆ, ರಾಜಕೀಯ ಪಕ್ಷದವರ ಮೇಲೆ ದಬ್ಬಾಳಿಕೆ, ಜಾತಿ ಧರ್ಮದ ಮೇಲೆ ರಾಜಕೀಯ, ಸಾವಿನ ಮನೆಯಲ್ಲಿ ರಾಜಕಾರಣ, ರೈತರ ಮೇಲೆ ದಬ್ಬಾಳಿಕೆ. ಇದು ಸರ್ಕಾರ ನಡೆಸತಕ್ಕಂಥ ರೀತಿನ? ಪ್ರತಿಭಾ ಕುಳಾಯಿ ಅವರ ಮನೆಗೆ ನುಗ್ಗಿದ್ದಾರೆ ರಾತ್ರಿ, ಅವರನ್ನು ಇಮ್ಮಿಡಿಯೇಟ್ ಆಗಿ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಬೇಕು. ಇಲ್ಲದೇ ಇದ್ರೆ ಅದರ ವಿರುದ್ಧವಾದ, ಪೊಲೀಸರ ವಿರುದ್ಧವಾದ ಹೋರಾಟವನ್ನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಳ್ತದೆ, ಸುಮ್ಮನೆ ಇರೋದಿಲ್ಲ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕುಡ್ಲಾ ಘಟಕದ ನೆಲೆಟ ಡಾಕ್ಟರ್ ಕೆಆರ್ ಕಿಣಿ ನೆಂಪುದ ವರ್ಷದ ಉಪನ್ಯಾಸ ಕಾರ್ಯಕ್ರಮ, ಬುಡಂದೆ ವೈದ್ಯಕೀಯ ಬರವು ಕಾರ್ಯಕಾರ ಬೊಕ ಐಎಂಎ ಕುಡ್ಲಾ ಘಟಕದ ವರ್ಷದ ಮಹಾಸಭೆ ಅತ್ತವರದ ಐಎಂಎ ಸಭಾಂಗಣಡು ನಡೆದಿದೆ. ಕುಟುಂಬ ವೈದ್ಯರು ಡಾಕ್ಟರ್ ಶೇಖರ ಪೂಜಾರಿ ಡಾಕ್ಟರ್ ಕೆಆರ್ ಕಿಣಿ ನೆಂಪುದ ವರ್ಷದ ಉಪನ್ಯಾಸ ಕೊರಿಯರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕುಡ್ಲಾ ಘಟಕದ ನೆಲೆಟ ಡಾಕ್ಟರ್ ಕೆಆರ್ ಕಿಣಿ ನೆಂಪುದ ವರ್ಷದ ಉಪನ್ಯಾಸ ಕಾರ್ಯಕ್ರಮ, ಬುಡಂದೆ ವೈದ್ಯಕೀಯ ಬರವು ಕಾರ್ಯಾಗಾರ ಬೊಕ್ಕ ಐಎಂಇ ಕುಡ್ಲಾ ಘಟಕದ ವರ್ಷದ ಮಹಾಸಭೆ ಅತ್ತವರದ ಐಎಂಇ ಸಭಾಂಗಣಡು ನಡೆದಿದೆ. ಕುಟುಂಬ ವೈದ್ಯರು ಡಾಕ್ಟರ್ ಶೇಖರ ಪೂಜಾರಿ ಉಪನ್ಯಾಸ ಕೊರಿಯರು. ಕ್ಯಾನ್ಸರ್ಗೆ ಮರ್ದ ಆನಿ ಬೊಕ್ಕ ಇನಿ ಪನ್ಪುಣ ವಿಷಯಡು ಡಾಕ್ಟರ್ ಹೇಮಂತ್ ಕುಮಾರ್, ಕ್ಯಾನ್ಸರ್ಗೆ ಮರ್ದ ಮಲ್ಪನೇಟ್ ವಿಕಿರಣ ಮರ್ದ ಪನ್ಪುಣ ವಿಷಯಡು ಡಾಕ್ಟರ್ ವೆಂಕಟರಮಣ ಕಿಣಿ ಬೊಕ್ಕ ಕ್ಯಾನ್ಸರ್ಗೆ ಮರ್ದ ಮಲ್ಪನೇಟ್ ಪೆಟ್ ಸಿಟಿ ಪಾಲ್ ಪನ್ಪುಣ ವಿಷಯಡು ಡಾಕ್ಟರ್ ಯಶಸ್ವಿ ಕಿಲಂಬಿ ವಿಚಾರದಿಂಜಿದಿ ಮಾಹಿತಿ ಕೊರಿಯರು. ಡಾಕ್ಟರ್ ಕೃಷ್ಣ ಪ್ರಸಾದ್ ಪಾಲವೇರಾದ ಕಾರ್ಯಮಲ್ತೇರು. ಐಎಂಎ ಕರ್ನಾಟಕ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಸುರೇಶ್ ಕುಡ್ವಾ ಬಿನ್ನೆರಾದು ಪಾಲ್ಗೊಂಡಿರು. ಐಎಂಇ ಕಾಸರಗೋಡು ಜಿಲ್ಲಾ ಗುರುಕಾರ್ಯರು ಡಾಕ್ಟರ್ ಬಿ ನಾರಾಯಣ ನಾಯ್ಕ್, ಸಿಟಿ ಹಾಸ್ಪಿಟಲ್ ನಿರ್ದೇಶಕರು ಡಾಕ್ಟರ್ ಭಾಸ್ಕರ್ ಶೆಟ್ಟಿ, ಐಎಂಎ ನಿರ್ದೇಶಕರು ಡಾಕ್ಟರ್ ಸುರೇಶ್ ರಾವ್ ಬಿನ್ನೆರಾದಿತ್ತೇರು. ಐಎಂಎ ಕುಡ್ಲಾ ಘಟಕದ ಗುರುಕಾರ್ಯರು ಡಾಕ್ಟರ್ ಸತ್ಯಮೂರ್ತಿ ಐತಾಳ್, ಕಾರ್ಯಂತ್ರಿ ಡಾಕ್ಟರ್ ಸದಾನಂದ ಪೂಜಾರಿ, ಕೋಶಾಧಿಕಾರಿ ಡಾಕ್ಟರ್ ಜಿಕೆ ಭಟ್ ಸಂಕ ಬಿತ್ತಲ್ ಪಾಲ್ಗೊಂಡಿರು. We should discuss ourselves how to streamline our systems. Definitely, things are not really right. But the association like this, association like IME and all other associations, we have to introspect ourselves. Friends, this year, and what I feel is, in our profession, what is mainly we are lacking critical. All our modern doctors are divided in different associations. IME, no doubt, is a mother association, but all other associations like IAP, API, ASI, COPS. So many of these members of these associations are not members of AAP. So we are not united. ಕುಡ್ಲದ ಕಾಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನಡು ಶ್ರೀ ಕಾಶಿಮಠ ಸಂಸ್ಥಾನದ ಪೀಠ ಗುರುಕಾರ್ಯರು ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿ
ಚಾತುರ್ಮಾಸ್ಯ ವೃತ ನಡಪಾದು ಅಕ್ಕೇರಿಗಾರಿನ ದಿಗ್ವಿಜಯ ಮೆರವಣಿಗೆ ದೇವಸ್ಥಾನದ ಉಚ್ಚಯದಂಚ ಭಾರಿ ಗಡದಲ್ಲಿ ನಡೆತಂಡು. ಕುಡ್ಲದ ಕಾಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನಡು ಶ್ರೀ ಕಾಶಿ ಮಠ ಸಂಸ್ಥಾನದ ಪೀಠ ಗುರುಕಾರ್ಯರು ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿ ಚಾತುರ್ಮಾಸ್ಯ ವೃತ ನಡಪಾದು ಅಕ್ಕೇರಿಗಾರಿನ ದಿಗ್ವಿಜಯ ಮೆರವಣಿಗೆ ನಡಪಾಯರು. ಕೇರಳದ ಆನೆ ವಿಶೇಷವಾದ ಗುಮನ ಒಯ್ತಂಡು. ನೆತ್ತಿಪಟ್ಟೆಂ ಕೊಂಡಮಾಟೆ ಪನ್ಪುನ ಕೇರಳ ಸಂಪ್ರದಾಯದ ದುಸ್ತು ಪದ್ದೆ ಪಾಡ್ದಿತ್ತನ ಆನೆದ ಮಿತ್ತು ಆನೆ ಸಾಂಕುಣಕ್ಲು ಕುಲ್ಲುದು ಕೇರಳದ ಬಣ್ಣದ ಕೊಡೆ ಪತ್ತೊಂದು ವಿಶೇಷ ಪ್ರದರ್ಶನ ಕೊರೆಯಿರು. ಕುದುರೆಲು ವಿಶೇಷ ಸ್ಯಾಕ್ಸಫೋನ್ ಕೂಟ, ಪಂಚವಾದ್ಯ, ಕೇರಳ ಚೆಂಡೆ, ನಾಸಿಕ್ ಬ್ಯಾಂಡ್ ಕೂಟ, ತಾಲೀಮು, ಪಿಲಿಯೇಸ ತರಾವಾರಿ ಇರುವುದಲ ಹೆಚ್ಚ ಸ್ತಬ್ಧ ಚಿತ್ರಗಳು ಸ್ವಾಮೀಜಿರ್ನ ದಿಗ್ವಿಜಯ ಮೆರವಣಿಗೆ ಪಾಲ್ದೆ ತೊಂಡ. ದೇವಸ್ಥಾನದ ಮೆರವಣಿಗೆ ಪಿದಾಡ್ದು ಮಮ್ಮಾಯಿ ದೇವಸ್ಥಾನ ಮಾರ್ಗ, ಗದ್ದೆಕೇರಿ, ನವಭಾರತ ಸರ್ಕಲ್, ಅಮ್ಮೆಂಬಳ ಸುಬ್ಬರಾವ್ ಪೈ ಮಾರ್ಗ, ಡೊಂಗರ್ಕೆರೆ, ನ್ಯೂ ಚಿತ್ರ, ಬಸವನಗುಡಿ ಮಾರ್ಗ, ಚಮ್ಮಾರಗಲ್ಲಿ, ತೀರ್ಥಕಾರ್ ಸ್ಟ್ರೀಟ್ ಆದು ಸಾಗದು ವೆಂಕಟರಮಣ ದೇವಸ್ಥಾನದಲ್ಪ ಮುಗಿತಲಾಂಡು. ಮಾರ್ಗದ ಉದ್ದೋಗುಲ ಕರೆಂಟ್ ಬೊಳ್ಪುದ ಸಿಂಗಾರ ಆದಿತ್ತಂಡು. ದೊಂದಿ ಪುಲ್ಪುಲ ಮೆರವಣಿಗೆಡಿತ್ತಂಡು. ಮಾಮಲ್ಲ ಉಚ್ಚಯದಂಚ ನಡತನ ದಿಗ್ವಿಜಯ ಮೆರವಣಿಗೆಡು ಊರ ಪರ ಊರ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದಕ್ಕಳು ಪಾಲ್ದೆ ತೊಂಡಿರು. ದೇವಸ್ಥಾನದ ಆಡಳಿತ ಮುಕ್ತೇಸರರು ಅಡಿಗೆ ಬಾಲಕೃಷ್ಣ ಶನಿ, ಕಿರಣ್ ಪೈ, ಸತೀಶ್ ಪ್ರಭು, ಗಣೇಶ್ ಕಾಮತ್, ಜಗನ್ನಾಥ್ ಕಾಮತ್, ಚಾತುರ್ಮಾಸ್ಯ ಸಮಿತಿ ಗುರುಕಾರ್ಯರು ಮುನ್ಕೂರು ರಾಮದಾಸ್ ಕಾಮತ್, ಪದ್ಮನಾಭ ಪೈ, ಸಿಎಲ್ ಶನಿ, ಜಯರಾಜ್ ಪೈ, ಪ್ರಶಾಂತ್ ರಾವ್, ಮಂಗಳೂರು ಶಾರದೋತ್ಸವ ಸಮಿತಿದ ಗುರುಕಾರ್ಯರು ಡಾಕ್ಟರ್ ಉಮಾನಂದ ಮಲ್ಯ, ನಾಮದೇವ ಮಲ್ಯ, ಸುರೇಶ್ ವಿ ಕಾಮತ್, ಗಣಪತಿ ಪೈ, ಗುರುದತ್ ಕಾಮತ್, ಬಿಆರ್ ಭಟ್, ಮಾರೂರು ಶಶಿಧರ ಪೈ, ಶಾಸಕರು ವೇದವ್ಯಾಸ್ ಕಾಮತ್, ಕೊಚ್ಚಿದ ತಿರುಮಲ ದೇವಸ್ಥಾನದ ಜಗನ್ನಾಥ ಶನಿ, ಜಿಎಸ್ಬಿ ಸೇವಾ ಮಂಡಲದ ಆರ್ಜಿ ಭಟ್, ರಘುವೀರ್ ಭಂಡಾರ್ಕರ್, ದಿನೇಶ್ ಕಾಮತ್, ಕೋಟೇಶ್ವರ ಪಾಲ್ದೆ ತೊಂದಿರು. ಕುಳ್ಳದ ಕೋಡಿಯಲ್ಬೈಲ್ ಶಾರದಾ ವಿದ್ಯಾಲಯಡು ಅನ್ವೇಷ ಪೂರ್ವ ಪ್ರಾಥಮಿಕ ಅಂತರ್ಶಾಲಾ ಪಂತ 2022 ನಡೆತಂಡು. ಶಾರದಾ ಬರವು ಸಮೂಹ ಸಂಸ್ಥೆಯ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿ ಕಾರ್ಯಕ್ರಮವನ್ನು ಉದೀಪನ ಮಲ್ತೇರು. ಕುಳ್ಳದ ಕೋಡಿಯಲ್ಬೈಲ್ ಶಾರದಾ ವಿದ್ಯಾಲಯಡು ಅನ್ವೇಷ ಪೂರ್ವ ಪ್ರಾಥಮಿಕ ಅಂತರ್ ಶಾಲಾ ಪಂತ 2022 ಅಟ್ಟಣೆ ಮಲ್ತಿದ್ದೀರು. ಶಾರದಾ ಬರವು ಸಮೂಹ ಸಂಸ್ಥೆಯ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿ ಕಾರ್ಯಕ್ರಮ ಉದೀಪನ ಮಲ್ತೇರು. ಪುರಾಣಿಕರು ಪಾತಿರ್ದು ಜೋಕ್ಲಿಗೇರ್ಲೆ ಪ್ರಾಯೋಡಿ ತಿಕ್ಕುನಂಚಿನ ಸಂಸ್ಕಾರ ನನ್ನದ ಭವಿಷ್ಯನು ನಿರ್ಧಾರ ಮಲ್ಪುಂಡು ಅಂಚಾದ ಜೋಕ್ಲಿನ ಬದುಕು ಕಟ್ಟು ನೀಟು ಬರವು ಕಲ್ಪವನ್ಕಿನ ಒಟ್ಟಿಗೂ ಜೋಕ್ಲಿನ ಇಲ್ಲದಕ್ಕಿನ ಪಾಲ ಮಲ್ಲೆ ಉಂಡು ಪಂಡೇರು. ನನ್ನ ಮಗು ಹುಟ್ಟಿದ ಕೂಡಲೇ ತಂದೆ ತಾಯಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನನಗೆ ನನ್ನ ಬಾಲ್ಯದಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಲಿಲ್ಲ, ನನ್ನ ಬಾಲ್ಯದಲ್ಲಿ ಕಷ್ಟ ಹಳ್ಳಿಯ ಜೀವನ ಇತ್ತು, ಇಂದು ಆ ಒಂದು ಅವಕಾಶದಿಂದ ನನ್ನ ಮಗು ವಂಚಿತರಾಗಬಾರದು ಎನ್ನುವ ದೃಷ್ಟಿಯಿಂದ ನಮ್ಮ ಎಲ್ಲ ಹೆತ್ತ ತಂದೆ ತಾಯಿಗಳು ನಮಗಿರ್ತಕ್ಕಂಥ 1-2 ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಪೋಷಿಸಬೇಕು, ಒಳ್ಳೆಯ ಅವಕಾಶವನ್ನು ಕೊಡಬೇಕು ಎನ್ನುವಂತಹ ತವಕದಿಂದ ತಾವಿದ್ದೀರಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಮಲ್ಲ ಬಿನ್ನೆರಾದ ಪಾಲ್ದೆತೊನ್ನ ಸಂಸ್ಕಾರ ಭಾರತಿ ನಿರ್ದೇಶಕರು ಚಂದ್ರಶೇಖರ ಶೆಟ್ಟಿ ಪಾತಿರ್ದು ಜೋಕ್ಲಿನ ಭವಿಷ್ಯ ಕಟ್ಟುನವಳು ಪೋಷಕರನ್ನ ಒಟ್ಟಿಗೂ ಕೈ ಜೋಡಿಸ ಒಂದು ಪುನಃ ಶಾರದಾ ವಿದ್ಯಾಲಯದ ಕಾರ್ಯ ಮಾತಿರ್ಲ ಮೆಚ್ಚಿನ ಒಂದು ಪಂಡೇರು. ಬೇಕಾದಷ್ಟು ಪ್ರತಿಭೆ, ಬೇರೆ ಬೇರೆ ರೀತಿಯ ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಅನ್ವೇಷಣೆ ಮಾಡತಕ್ಕಂಥ ಒಂದು ಪ್ರಯತ್ನ ಶಾರದಾ ಶಿಕ್ಷಣ ಸಂಸ್ಥೆ ಮಾಡ್ತಿದೆ. ಆದರೆ ನಾನು ಪ್ಯಾರೆಂಟ್ಸ್ಗೆ ಹೇಳುವುದು, ಮಕ್ಕಳನ್ನು ಯಾವುದಕ್ಕೆ ಬೆಳೆಸಬೇಕು, ಯಾವ ರೀತಿಯ ಕಲೆಗೆ ಪ್ರೋತ್ಸಾಹ ಮಾಡಬೇಕು, ಯಾವ ರೀತಿಯ ಶಿಕ್ಷಣ ನೀಡಬೇಕೆಂಬುದು ನಿಮಗೆಲ್ಲ ಗೊತ್ತಿರಬೇಕು. ಇತ್ತೀಚಿನ ದಿನಗಳಲ್ಲಿ ಕೇವಲ ಇಂಜಿನಿಯರ್, ಡಾಕ್ಟರ್, ಆದರೆ ನಿಮ್ಮ ಮಕ್ಕಳಲ್ಲಿ ಇದನ್ನು ದೊಡ್ಡದಾಗ್ತದೆ. ಮಕ್ಕಳು ಒಬ್ಬ ಒಳ್ಳೆ ವ್ಯಾಪಾರಸ್ಥನಾಗ್ಬೋದು, ಒಬ್ಬ ಕೃಷಿಕನಾಗ್ಬೋದು, ಒಬ್ಬ ಕಲಾವಿದ. ಆದರೆ ಅದಕ್ಕೆ ನೀವು ಪ್ರೋತ್ಸಾಹ ಕೊಡ್ತಾರೆ. ನಿಮಗೆ ಓನ್ಲಿ ಇಂಜಿನಿಯರಿಂಗ್ ಆದ ಕೂಡ ನಿಮಗೆ ದುಡ್ಡು ಹಾಕಬೇಕು ಅಂತ. ಇಲ್ಲಿಯೇ ಕಲ್ತಂಥ ಅನೇಕ ಹಲವಾರು ವಿದ್ಯಾರ್ಥಿಗಳು NIT ಇರ್ಬೋದು, ಬಾಂಬೆ IITಯಲ್ಲಿ ಸಿಕ್ಕಿದವರು, ಇದೇ ಶಾರದಾ ವಿದ್ಯಾಲಯ ಕಲಿತವರು ನನ್ನ ವಿದ್ಯಾರ್ಥಿಗಳಾಗಿದ್ದಾರೆ. ಇದೇ ಶಿಕ್ಷಣ ಸಂಸ್ಥೆಯ ಮೇಲೆ ಬಂದವರು.
ಸಂಸದ ಕಾರ್ಯಂತಿರು ಪ್ರದೀಪ್ ಕುಮಾರ್ ಕಲ್ಕೂರ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತೇನೀರು ಸಂಸದ ಟ್ರಸ್ಟಿ ಸುಧಾಕರ್ ರಾವ್ ಪೇಜ್ ಅವರ ನಿರ್ದೇಶಕರು ಟ್ರಸ್ಟಿ ಸಮೀರ್ ಪುರಾಣಿಕ್ ದಕ್ಷಿಣ ಕನ್ನಡ ದ್ರಾವಿಡ ಬ್ರಾಹ್ಮಣ ಅಸೋಸಿಯೇಷನ್ ಗುರ್ಕಾರ್ಯರು ಪ್ರಭಾಕರ್ ರಾವ್ ಪೇಜ್ ಅವರ ಶಾರದಾ ವಿದ್ಯಾಲಯದ ಒತ್ತು ಪ್ರಿನ್ಸಿಪಾಲ್ ದಯಾನಂದ ಕಟೀಲ್ ಪಾಲ್ಗೊಂಡಿರು. ಆದಿವಾಸಿ ಹಕ್ಕಲಿನ ಸಮನ್ವಯ ಸಮಿತಿದ ವಾಮಂಜೂರು ಘಟಕದ ನಿಲೆಟ್ಟು ಭೂಮಿದ ಹಕ್ಕು ನಿಘಂಟು ಮಲ್ಪೆರಗಾದು ಕುಡಡ ಭೂಮಿ ಹಕ್ಕು ಸಭೆ ನಡಪಾಯರು. ಸಮಿತಿ ಜೊತೆ ಸಂಚಾಲಕರು ಡಾಕ್ಟರ್ SY ಗುರುಶಾಂತ್ ಸಭೆಯನ್ನು ಉದಿಪನ ಮಲ್ತೇರು. ಆದಿವಾಸಿ ಹಕ್ಕಲಿನ ಸಮನ್ವಯ ಸಮಿತಿದ ವಾಮಂಜೂರು ಘಟಕದ ನಿಲೆಟ್ಟು ಭೂಮಿದ ಹಕ್ಕು ನಿಘಂಟು ಮಲ್ಪೆರಗಾದು ಕುಡಡ ಭೂಮಿ ಹಕ್ಕು ಸಭೆ ನಡಪಾಯರು. ಸಮಿತಿ ಜೊತೆ ಸಂಚಾಲಕರು ಡಾಕ್ಟರ್ SY ಗುರುಶಾಂತ್ ಸಭೆಯನ್ನು ಉದಿಪನ ಮಲ್ತೇರು. ಬುಳೆಚಿಲ್ ಪರ ಚಿಂತಕರು ಡಾಕ್ಟರ್ ಕೃಷ್ಣಪ್ಪ ಕುಂಚಾಡಿ, CPIM ಕಾರ್ಯಂತಿರು K ಯಾದವ ಶೆಟ್ಟಿ, CITU ಪ್ರಧಾನ ಕಾರ್ಯಂತಿರು ಸುನಿಲ್ ಕುಮಾರ್ ಬಜಾಲ್ ಪಾಲ್ಗೊಂಡಿರು. ದೇಶಡು ಆದಿವಾಸಿನ ಬದುಕು ನಿಲದ ಪ್ರಶ್ನೆ ಆದಿತ್ತದು ಬಡವು ಕುಂಟು ಒಂದು ಏಪರದ ಸಮಸ್ಯೆಲಾದುಂಡು ಐತ ಒಟ್ಟುಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಆದಿವಾಸಿ ಬುಡಕಟ್ಟು ಸಮುದಾಯದ ಸ್ಥಿತಿಗತಿ ದಾಲ ಎಡ್ಡೆಜ್ಜಿ ಕರಾವಳಿ ಕರ್ನಾಟಕದ ಮೂಲ ನಿವಾಸಿಲು ಕೊರಗ ಸಮುದಾಯದ ಭೂಮಿ ಯಜಮಾಣಿಕೆದ ಹಕ್ಕು ಬೊಕ್ಕ ಇಲ್ಲು ಅಡಿಜಾಗೆ ಹಕ್ಕಲೆಗ್ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ITDP ಕುಡ್ಲ ಮಹಾನಗರ ಪಾಲಿಕೆ ಸಿದ್ದಪ್ಪೆನ್ನಿ ತಿಳುಪುವೊಂದುಂಡು. ಜಿಲ್ಲೆಡೆ ಮೊಹಮ್ಮದ್ ಪೀರ್ ವರದಿದಂಚ ಕೃಷಿ ಭೂಮಿ ಮಂಜೂರುಡು ಹಾಳು ಸಾಧನೆ ಮಲ್ತದಂಡು ಗ್ರಾಮ ಪಂಚಾಯತ್ ಬೊಕ್ಕ ಊರ್ದ ನಗರ ಆಡಳಿತ ಸಂಸ್ಥೆಡು ಇಲ್ಲು ಅಡಿಜಾಗೆ ಮಂಜೂರು ಮಲ್ಪನಿಟ್ಟು ಕೊರಗ ಸಮುದಾಯಗೂ ಸರಿಯಾದ ನ್ಯಾಯ ತಿಕ್ಕದು ಜೀಂದು ಸಭೆಟ್ ಅಭಿಪ್ರಾಯ ಮಲ್ತೇರು. ಮಂಗಳ ಜ್ಯೋತಿಡು ದಲಿತ ಉದ್ದಾರಕ್ಕಿರು ಕುದ್ಮುಲ್ ರಂಗರಾಯರ್ನ ಶಿಷ್ಯರು ಒರಿ ಕೊರಗ ಸಮುದಾಯದ ಅಭಿವೃದ್ಧಿಗಾದ ದಾನಕೋರ್ನ 9 ಎಕರೆ ಭೂಮಿಡು ಅಡಿಜಾಗೆ ಇಜ್ಜಂದಿನ 33 ಕುಟುಂಬಲಿಗೆ 2017 ಇಲ್ಲು ಅಡಿಜಾಗೆ ದಾಖಲು ಮಲ್ತದ್ನ ಜಾಗೇನು ಕೈಪಗ ಪಂದೆ ಕಡೆ ಸಾವಂದುಲ್ಲಿருந்து ಸಭೆಟ್ ಚರ್ಚೆ ಮಲ್ತೇರು. ಮಂಗಳ ಜ್ಯೋತಿ ಘಟಕದ ಗುರ್ಕಾರ್ಯರು ಕರಿಯಕ್ಕೆ ಗುರ್ಕಾರ್ಮೆ ವಹಿಸಿದಿತ್ತೇರು. ಶಶಿಕಲಾ ನಂತೂರು, ಮಂಜುಳಾ ವಾಮಂಜೂರು, ಮನೋಜ್ ವಾಮಂಜೂರು ಇಂಚ ಸಮಿತಿ ಪದಾಧಿಕಾರಿಗಳು ಸಭೆಟಿತ್ತೇರು. ಹೇಳ್ಬೋದು ನಾವೆಲ್ಲ ಏನು ನಮ್ಮ ಮಿಲಿಟರಿ ಅಂತಂದು ಹೇಳಿದ್ರೆ ಹಂಗೆ ಹಿಂಗೆ ನಾವು ದೇಶಭಕ್ತಿ ನಮ್ಮಲ್ಲೆಲ್ಲರಲ್ಲೂ ಕೂಡ ಉಕ್ಕಿ ಹರಿತದೆ. ಪಾಪ ನಮ್ಮ ಬಡ ಜನರ ಮಕ್ಕಳು ಇವತ್ತು ಗಡಿ ಕಾಯ್ದು ಯುದ್ಧ ಮಾಡೋದಕ್ಕೆ ಪ್ರಾಣವನ್ನು ಕೊಡಲಿಕ್ಕೆ ಇವತ್ತು ಹಗಲು ರಾತ್ರಿ ಅನ್ಲಾರ್ದೇ ಅವರು ದುಡಿತಾರೆ. ಒಂದು ಆ ಬಗ್ಗೆ ನಮಗೆ ಯಾವತ್ತೂ ಕೂಡ ಅಭಿಮಾನ ಇದ್ದೇ ಇದೆ. ಅದನ್ನು ಅವರ ಶೌರ್ಯದ ಬಗ್ಗೆ ದೇಶದ ಬಗ್ಗೆ ಯಾವತ್ತೂ ಕೂಡ ನಮ್ಮ ದೇಶದ ಜನ ಕೃತಜ್ಞರಾಗಿರ್ತಾರೆ. ಆದರೆ ಈ ಮಿಲಿಟರಿಗಳು ಕಟ್ಟಿರೋದು ಯಾಕೆ? ಹೊಡೆದಾಟ ಮಾಡೋದಕ್ಕೆ. ಇದು ನಂದು, ಇದು ನಂದು. ಈ ಖಾಸಗೀಕರಣವಾಗಿ ಏನಂದರೆ ಎಲ್ಲರಿಗೂ ಇದ್ದಂಥ ಈ ಭೂಮಿಯನ್ನು ಕೆಲವರು ಇದು ನಂದೇ ಆಗಿರಬೇಕು ಅಂತಂದೇಳಿ ಹೊರಟಾಗ ಘರ್ಷಣೆಗಳಾಗಿ ಯುದ್ಧಗಳಾಗಿ ಹೋಗಿದ್ದಾವೆ. ಅನೇಕ ಸಮುದಾಯಗಳನ್ನು ನಾಶ ಮಾಡಲಾಗಿದೆ. ಕುದ್ಮೂಲ್ ರಂಗರಾಯರಂಚಿನ ಶಿಷ್ಯರು ಆರು ಮಾತದಿಗಡ್ಲ ಕುದ್ಮೂಲ್ ರಂಗರಾಯರು ಆರ್ನ ಜಾಗಲ ಗೌರ್ಮೆಂಟ್ ಜಾಗಲ ಬೇತೆ ಬೇತೆ ಶಿಷ್ಯರು ಕೊಂಡ ಜಾಗಡ್ಲ ಅತ್ಯಂತ ಜಾಸ್ತಿ ಜನಗಳಿಗೆ ಏರೇ ಕೊಡ್ತೇವೆ ಬಂದಾಗ ಕೊರಗ ಸಮುದಾಯ ನಾವು ಇಲ್ಲು ಕಟ್ಟದು ಕೊಡ್ತೇವೆ. ಅವು ಮಂಗಳೂರ ಡಬ್ಬಲ್ ಗುಡ್ಡೆ ಅದುಪ್ಪು ಅತನ ಗಡಲ್ ಕಾಡು ಅದುಪ್ಪು ಅಥವಾ ಬೇತೆ ಬೇತೆ ತಿಕ್ಕಡು ಆ ರೀತಿ ಯಾರು ಕೊಡ್ತೇನೆ ಜಾಗಡು ಪುಣಿ ಕೊರಗ ಸಮುದಾಯ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಆದಿವಾಸಿ ಸಮುದಾಯ ಅಪ್ಪ ಮೂಲು ಆ ಜಾಗಡಿತಿನಂಚಿಂದ నేను అవే ರೀತಿ దీపాధ్యాయులు మాట్లాడుతుందే అవులు అప్పగొట్టింದ 14 కుటుంబಗಳ కనిష్ట ఈ జాగను కొర్తు చేరు ఇని ఇప్పుడు 14 కుటుంబాలు ఎంజినే ಅವು ಕಾರ್ಪೊರೇಷನ್ದ ಪುದಾಡು ಕಾರ್ಪೊರೇಷನ್ದ ಕ್ವಾರ್ಟರ್ಸ್ಡು ಇನಿ ಉಲ್ಲೇರು ಅಕ್ಲೆಗೆ ಕನಿಷ್ಠ ಅಕ್ಲ ಸ್ವಂತ ಆ ಭೂಮಿಲ ಕೊರ್ತು ಜೇರು ಒಂದು ರಡ್ಡೆ ಮಾತ್ರಂಚಿಂದ ಅನ್ಯಾಯ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸುವರ್ಣ ಮಹೋತ್ಸವ ಸಮಿತಿ ಒಟ್ಟಾದು ಐತರಗುಡ್ಡದ ಗರೋಡಿ ಸಾಯಿ ಮಂದಿರಡು ಬಂಗಾರ ಪರ್ಬದ ಕೆಸರ್ದ ಗೊಬ್ಬಲು ವಿಶೇಷ ಕಾರ್ಯಕ್ರಮ ನಡಪಾಂಡು. ವಿದ್ವಾನ್ ದೈವಜ್ಞ ಕರಣ್ ಜ್ಯೋತಿಷ್ಯ ಮಾರ್ನಮಿಕಟ್ಟೆ ಬೊಕ್ಕ ಮೇಯರ್ ಜಯಾನಂದ ಅಂಚನ್ ಕಾರ್ಯಕ್ರಮ ಉದಿಪನ ಮಲ್ತೇರು. ಕುಡ್ಲ ಪಂಪಲ್ದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸುವರ್ಣ ಮಹೋತ್ಸವ ಸಮಿತಿ ಒಟ್ಟು ಸಿರಿಗಡೆ ಐತರ ಗರೋಡಿ ಸಾಯಿ ಮಂದಿರಡು ಬಂಗಾರ ಪರ್ಬದ ಕೆಸರ್ ಗೊಬ್ಬಲು ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ವಿದ್ವಾನ್ ದೈವಜ್ಞ ಕಿರಣ್ ಜ್ಯೋತಿಷ್ಯ ಮಾರ್ನಮಿಕಟ್ಟೆ ಕೆಸರ್ ಕಂಡಗು ಪೇರ್ ಮೈತದು ಮೇಯರ್ ಜಯಾನಂದ ಅಂಚನ್ ತುಡರ್ ಬೋಳ್ಪ ಪೊತ್ತಾದು ತಾರೆದ ಸಿರಿ ಕೊಂಬು ಅರಲ್ತದು ಬಂಗಾರ ಪರ್ಬದ ಕೆಸರ್ ಗೊಬ್ಬಲಿನ ಉದಿಪನ ಮಲ್ತೇರು. ಮೇಯರ್ ಜಯಾನಂದ ಅಂಚನ್ ಬೊಕ್ಕ ವಿದ್ವಾನ್ ದೈವಜ್ಞ ಕರಣ್ ಜ್ಯೋತಿಷ್ಯ ಪಾತಿರ್ದು ಬಂಗಾರ ಪರ್ಬದಲ್ಲಿ ಕೊಡು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕೆಸರ್ದ ಗೊಬ್ಬಲಿನ ನಡಪಾವನ ಬಗೆಟ್ ಸಂಘಟಕರಿಗೆ ಮೆಚ್ಚುಗೆ ತೆರಿಪಾದು ಎಡ್ಡೆ ಬಯಕೇರು.
ಈ ಮಲ್ತುಂದ ತಿನ್ನಕ್ಕೆ ದುಂಬುದ ಗೊಬ್ಬು ಮರತು ಬೋಪಿನೇನು ಅವನು ಹೊಸ ವಿಧಾನ ಅಂಥದ್ದು ಜನಕ್ಲೆಗೆ ನಮ್ಮ ಇನ್ನಿತ ಜನ ಜೋಕ್ಲೆಗೆ ಪೂರ ಗೊತ್ತಾಪಿಲೆಕ ಇನಿ ಒಂಜಿ ಮಾದರಿ ಆಪಿಲೆಕ ಮಲ್ತೊಂದುಲ್ಲೆ ಮನೆಯರ ಈ ಸಂದರ್ಭ ನಾನು ಪ್ರಯತ್ನ ಮಲ್ಪೆ ಅಂಚನೆ ಇಂದು ನಿತ್ಯ ನಿರಂತರವಾದ ಇಂದು ಡಿಸ್ಟಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ನೇಷನಲ್ ಲೆವೆಲ್ ಆಪಿಲೆಕ ಆಂಡ ಇನ್ನು ನಗರ ಪಾಲಿಕೆಡ್ಲ ಐಕ್ಲ ಒಂಜಾತ್ ದುಡ್ಡು ತಿಕ್ಕುನ ಒಂಜಿ ಕಾರ್ಯಭಾರ ಉಂಡು. ಈ ಮಣ್ಣನ್ನು ಎಂಕ್ಲು ಪ್ರಸಾದ ರೂಪದ ಸ್ವೀಕಾರ ಮಂತಂಡ ಈ ಮಣ್ಣು ಎಂಕ್ಲೆಗ್ ಮಳೆ ಬೆಳೆಯನ್ನು ಕೊಡ್ದು ಅಂಚನೆ ಧಾನ್ಯನ ಕೊಡ್ದು ಸಮೃದ್ಧಿನ ಕೊರ್ಪಡು. ಈ ತುಳು ಸಂಸ್ಕೃತಿನ ಜನಕ್ಲೇನು ತೋಜಾಯಿನ ಅಂಚನ ಕಾರ್ಯಕ್ರಮನ ನಮ್ಮ ಆಯೋಜಕರು ಮಂತದಿರು ನನಾತ್ ತುಳು ಸಂಸ್ಕೃತಿನ ದೆರ್ತು ಬತ್ತು ಅಂಚನ ಕಾರ್ಯ ಅಕ್ಲೇರ್ದ ಆವಡು ಪಂಡದ ಆ ಯೋಗ ಭಾಗ್ಯ ಅಕ್ಲೆಗೆ ದೇವೇರು ಕೊರಡು ಪಂಡದ ಈ ಮೂಲಕ ಕೇನು. ಗೋಕರ್ಣಾಥ ಕೋಆಪರೇಟಿವ್ ಬ್ಯಾಂಕ್ದ ಒತ್ತು ಗುರುಕಾರ್ಯರು ಕೃಷ್ಣಪ್ಪ ಪೂಜಾರಿ, ಮಹಾನಗರ ಪಾಲಿಕೆ ಸದಸ್ಯರು ಪ್ರವೀಣ್ ಚಂದ್ರ ಆಳ್ವ, ಉಮೇಶ್ ಸಾಲಿಯನ್, ಪಲ್ಲವಿ ಕಿಶೋರ್ ನಾಯ್ಕ್, ಪ್ರದೀಪ್ ಡಿಸೋಜ, ರಾನಿಯಂ ಇಂಚ ಬಿನ್ನಿರು ಪಾಲ್ದೆತೊಂಡಿರು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಗುರುಕಾರ್ಯರು ಜಗದೀಶ ಕೆ ಗರುಡಿ, ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನದ ಗುರುಕಾರ್ಯರು ಕೆಬಿ ಅರಸ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸುವರ್ಣ ಮಹೋತ್ಸವ ಸಮಿತಿ ಗುರುಕಾರ್ಯರು ಟಿಎ ಅಶೋಕನ್, ಕ್ರೀಡಾ ಸಮಿತಿ ಸಂಚಾಲಕರು ಉಮೇಶ್ ಜಪಮುಗೇರು ಬೊಕ್ಕ ಸರ್ವ ಸದಸ್ಯರು ಪಾಲ್ದೆತೊಂಡಿರು. ಬಂಗಾರ ಪರ್ಬದಲ್ಲೇ ಕೊಡು ಕೆಸರ್ದ ಬೇತೆ ಬೇತೆ ಗೊಬ್ಬುಲು ನಡತಲು ಎಲ್ಯ ಮಲ್ಲ ಇಂಚ ಮಾತ ಪ್ರಾಯದಕ್ಕೆಲ್ಲ ಗೊಬ್ಬುಡು ಪಾಲ್ದೆತೊಂಡಿರು. ಬಯ್ಯಗು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬಿನ್ನಿರಾದು ಪಾಲ್ದೆತೊನ್ನ ಮುಗಿತಲಲ್ಲಿ ಸಿಡು ಸಮಿತಿನ ಪದಾಧಿಕಾರಿಗಳು ಇತ್ತದು ಇನಾಮಲಿನ ಪಟ್ಟಿಯರು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತು ಸುದ್ದಿ ಬಕ್ಕ ಮನರಂಜನೆಗಾತು ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೋನ್ಮೇಲು.